ಸೇವಾಂಜಲಿ ಪ್ರತಿಷ್ಠಾನ ಫರಂಗಿಪೇಟೆ ಇದರ ಆಶ್ರಯದಲ್ಲಿ ಜಸ್ಟಿಸ್ ಕೆಎಸ್ ಹೆಗ್ಡೆ ಆಸ್ಪತ್ರೆ ದೇರಳಕಟ್ಟೆ ಇವರ ಸಹಯೋಗದೊಂದಿಗೆ 130ನೇ ರಕ್ತದಾನ ಶಿಬಿರ ಫರಂಗಿಪೇಟೆಯ ಸೇವಾಂಜಲಿ ಸಭಾಗೃಹದಲ್ಲಿ ನಡೆಯಿತು. ರೋಟರಿ ಕ್ಲಬ್ ಬಂಟ್ವಾಳದ ನಿಯೋಜಿತ ಅಧ್ಯಕ್ಷ ಬಸ್ತಿ ಮಾಧವ ಶೆಣೈ ಶಿಬಿರವನ್ನು ಉದ್ಘಾಟಿಸಿ ಮಾತನಾಡಿ, ಸೇವಾಂಜಲಿ ಪ್ರತಿಷ್ಠಾನದ ಮೂಲಕ ನಿರಂತರವಾಗಿ ರಕ್ತದಾನ ಶಿಬಿರ ನಡೆಯುತ್ತಿರುವುದು ಅಭಿನಂದನೀಯ. ಇದರ ಆಡಳಿತ ಟ್ರಸ್ಟಿ ಕೃಷ್ಣಕುಮಾರ್ ಪೂಂಜಾ ಅವರು ಎಲ್ಲಾ ಸಮಯದಲ್ಲೂ ಜನರ ಸೇವೆಗೆ ಲಭ್ಯವಿರುವುದು ಅವರ ಸೇವಾ ತತ್ಪರತೆಗೆ ಸಾಕ್ಷಿ ಎಂದರು. ನಮಸ್ಕಾರ. ರಕ್ತದಾನ ಅತ್ಯಂತ ಶ್ರೇಷ್ಠವಾದದ್ದು. ನಮ್ಮ ಸೇವಾಂಜಲಿಯ 130ನೇ ರಕ್ತದಾನ ಶಿಬಿರಕ್ಕೆ ನಾವು ಪೂಂಜರಿಗೆ ನಾನು ಅಭಿನಂದನೆ ಕೊಡ್ತೇನೆ. ಯಾಕಂದರೆ 30 ವರ್ಷದಿಂದ ಸತತ ರಕ್ತದಾನ ಶಿಬಿರ ಮಾಡ್ತಾ ಇದ್ದಾರೆ. ಹಾಗೂ ರೋಟರಿ ಬಗ್ಗೆ ಹೇಳೋದಾದರೆ ನಮ್ಮ ಬಂಟ್ವಾಳ ರೋಟರಿ ಕ್ಲಬ್ ನಾವು ಬಂಟ್ವಾಳ ತಾಲೂಕಿನಲ್ಲಿ ಪ್ರಥಮ ಬ್ಲಡ್ ಬ್ಯಾಂಕನ್ನು ನಾವು ಉದ್ಘಾಟನೆ ಮಾಡಲಿದ್ದೇವೆ. ಕೆಲಸ ಎಲ್ಲ ಆಗಿದೆ, ಲೈಸೆನ್ಸಿಗೆ ಕಾಯ್ತಾ ಇದ್ದೇವೆ. ಹಾಗೂ ನಮ್ಮ ಕೃಷ್ಣಕುಮಾರ್ ಪೂಂಜಾರ ಬಗ್ಗೆ ಹೇಳೋದಾದರೆ ಅವರೊಂದು 24/7 ಇದ್ದಾಗೆ ಯಾವ ಸಮಯದಲ್ಲಿ ಕರೆದರೂ ಅವರು ಸಹಾಯಕ್ಕಾಗಿ ತುರಂತವಾಗಿ ಸ್ಪಂದಿಸ್ತಾರೆ. ಹಾಗೆ ನಾವು ಪೂಂಜರಿಗೂ ಅಭಿನಂದನೆ. ಸೇವಾಂಜಲಿ ಪ್ರತಿಷ್ಠಾನದ ಆಡಳಿತ ಟ್ರಸ್ಟಿ ಕೃಷ್ಣಕುಮಾರ್ ಪೂಂಜಾ ಅವರು ಪ್ರಾಸ್ತಾವಿಕವಾಗಿ ಮಾತನಾಡಿ, ಒಬ್ಬ ವ್ಯಕ್ತಿ ರಕ್ತದಾನ ಮಾಡುವುದರಿಂದ 4 ಮಂದಿಯ ಜೀವ ಉಳಿಸಲು ಸಾಧ್ಯವಿದೆ ಎಂದರು. ಡಾಕ್ಟರ್ ಹೇಳಿದಾಗೆ ಒಬ್ಬರು ರಕ್ತದಾನ ಮಾಡೋದ ಮುಖಾಂತರ 3 ಜನರಿಗೆ ಅದನ್ನು ಈಗ ಉಪಯೋಗ ಮಾಡಲಿಕ್ಕೆ ಬರ್ತದೆ. ಪೇಟೆಡ್ ಪ್ಲಾಸ್ಮಾ ಪ್ಯಾಕೆಟ್ ಸೆಲ್ ಅಂತೇಳಿ ಯಾವ ಅವಶ್ಯಕತೆ ಇದೆ ಅದನ್ನು ಅವರಿಗೆ ಕೊಟ್ಟು ಅದನ್ನು ಉಪಯೋಗ ಪಡೆಯುವಂಥ ಅವಕಾಶ ಇದೆ. ರಕ್ತದಾನ ಶಿಬಿರಗಳನ್ನು ಮಾಡ್ತಾ ಬಂದಿದೆ. ಮಾಡಬೇಕು ಅಂತಿದ್ರೆ ಜನರ ಸಹಕಾರ, ಜನತೆ ಬಂದು ರಕ್ತದಾನ ಮಾಡಿದರೆ ಮಾತ್ರ ಇದು ನಡೆಸಲಿಕ್ಕೆ ಸಾಧ್ಯ. ಈ ಶಿಬಿರ 30 ವರ್ಷಗಳಿಂದ ರಕ್ತದಾನ ಶಿಬಿರ, ಕಣ್ಣು ಶಿಬಿರ, ಎಲ್ಲ ಥರದ ಶಿಬಿರಗಳನ್ನು ಮಾಡುವುದರ ಮುಖಾಂತರ ಈ ಕೆಲಸ ಮಾಡಬೇಕಾದ್ರೆ ತನು ಮನಧನಗಳ ಸಹಕಾರ ಕೊಡಬೇಕು. ಇದಕ್ಕೆ ಬಸ್ತಿ ಮಾಧವ ಶೆಣೆಯರು ನಿರಂತರವಾಗಿ ನಮ್ಮ ಪ್ರತಿಷ್ಠಾನಕ್ಕೆ ಸಹಕಾರ ಮಾಡ್ತಾ ಬಂದಿದ್ದಾರೆ. ಸೇವಾಂಜಲಿ ಆರೋಗ್ಯ ಕೇಂದ್ರದ ವೈದ್ಯ ಡಾಕ್ಟರ್ ಚೇತನ್ ಆರೋಗ್ಯ ಮಾಹಿತಿ ನೀಡಿದರು. ಕಳೆದ ಸುಮಾರು ವರ್ಷದಿಂದ ಪ್ರತಿಯೊಂದು ಕ್ವಾರ್ಟರ್ನಲ್ಲಿ 3-4 ತಿಂಗಳಲ್ಲಿ ಒಮ್ಮೊಮ್ಮೆ ರಕ್ತದಾನ ಶಿಬಿರವನ್ನು ಹಮ್ಮಿಕೊಂಡಿದ್ದೇವೆ. ಬಹಳಷ್ಟು ರಕ್ತ ಶಿಬಿರದಲ್ಲಿ ನಾವು ಎಕ್ಸ್ಪೆಕ್ಟ್ ಮಾಡಿದಷ್ಟು ಜನಗಳು ಬಂದಿದ್ದಾರೆ. ಇದರ ರಕ್ತದ ಅಗತ್ಯ ಬಹಳ ಹೆಚ್ಚು ಬೇಡಿಕೆ ಇದೆ. ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ರಕ್ತದಾನ ಮಾಡೋದೇನು ದೊಡ್ಡ ಪ್ರೊಸೀಜರ್ ಏನಲ್ಲ. 15-20 ನಿಮಿಷದಲ್ಲಿ ಮುಗಿಯುವಂಥದ್ದು. ಅದರೊಟ್ಟಿಗೆ ಬರುವಂಥ ಎಲ್ಲ ಜನರ ಒಂದು ಸ್ಕ್ರೀನಿಂಗ್ ಟೆಸ್ಟ್ ಕೂಡ ಆಗ್ತದೆ. ಹೈಟ್, ವೆಯ್ಟ್, ಹಿಮೋಗ್ಲೋಬಿನ್, ಬಾಕಿ. ಸದಾನಂದ ಟೈಲರ್ ತುಂಬೆ ಹಾಗೂ ಪ್ರಶಾಂತ್ ಸುಜೀರ್ ರಕ್ತದಾನ ಮಾಡುವ ಮೂಲಕ ಶಿಬಿರಕ್ಕೆ ಚಾಲನೆ ನೀಡಿದರು. ಜೆಕೆಎಸ್ ಹೆಗ್ಡೆ ಆಸ್ಪತ್ರೆಯ ವೈದ್ಯೆ ಡಾಕ್ಟರ್ ಮಂಜುಶ್ರೀ, ಸೇವಾಂಜಲಿಯ ಉಮಾ ಚಂದ್ರಶೇಖರ್ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. ಶಿವರಾಜ್ ಸುಜೀರ್, ರಾಜೇಶ್ ಕಬೇಲಾ, ಸುರೇಶ್ ರೈ ಪೇಲಾಪಾಡಿ, ನಾರಾಯಣ ಬಡ್ಡೂರು, ಸಂತೋಷ್ ಸುಜೀರ್, ಅರ್ಜುನ್ ಪುಂಜಾ, ಸೂರಜ್ ಪೊಳಲಿ, ಕೃಷ್ಣ ಪೊಳಲಿ, ಪ್ರಶಾಂತ್ ತುಂಬೆ, ಮೋಹನ್ ಬೆಂಜನಪದವು, ಸುಕೇಶ್ ಶೆಟ್ಟಿ ತೇವು, ಪ್ರವೀಣ್ ಮಯ್ಯಾಡಿ ಭಾಗವಹಿಸಿದ್ರು. ಶಿಬಿರದಲ್ಲಿ ಒಟ್ಟು 52 ಯೂನಿಟ್ ರಕ್ತ ಸಂಗ್ರಹವಾಯಿತು. ಸಂದೀಪ್ ಸಾಲ್ಯಾನ್, V4 ನ್ಯೂಸ್, ಬಂಟ್ವಾಳ.